ಸ್ವಾತಂತ್ರ್ಯ ಸಂಗ್ರಾಮದ ಪರಂಪರೆ ಹೋರಾಟಗಾರರ ತ್ಯಾಗವನ್ನ ಅರ್ಥ ಮಾಡಿಕೊಂಡು ಈ ನೆಲದ ಕಾನೂನುಗಳಿಗೆ ತಲೆಬಾಗುವುದೇ ನಾವು ಪಾಲಿಸಬಹುದಾದ ಬಹುದೊಡ್ಡ ಆದರ್ಶ ಎಂದು ವಿ4 ನ್ಯೂಸ್ನ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಹಂಪನಕಟ್ಟಿಯ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಎಸ್ಎಸ್ ರಾಜ್ಯಕೋಶ, ಮಂಗಳೂರು ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಕೋಶ ಹಾಗೂ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಘಟಕಗಳ ಸಹಭಾಗಿತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಭಾರತ 75 ಕಾರ್ಯಕ್ರಮ ಹಾಗೂ ಅಪೌಷ್ಟಿಕ ಆಹಾರ ಹಾಗೂ ಲಿಂಗ ಅಸಮಾನತೆಯ ಬಗ್ಗೆ ವಿಶ್ವವಿದ್ಯಾನಿಲಯ ಮಟ್ಟದ ಕಾರ್ಯಕ್ರಮವನ್ನು ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ ಎಂಬುದು ಜನಸಾಮಾನ್ಯರ 100 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿದೆ. 1837ರಲ್ಲಿ ಕರಾವಳಿಯಲ್ಲಿ ನಡೆದಿದ್ದ ಕೊಡಗು ಕೇಂದ್ರ ರೈತ ದಂಗೆ ಬಳಿಕ ಕೆಯ್ಯೂರು ಹೋರಾಟಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ರು. ಎನ್ಎಸ್ಎಸ್ನಲ್ಲಿ ಕಲಿಸಿಕೊಟ್ಟ ಆದರ್ಶಗಳನ್ನು ಮುಂದಿನ ದಿನಗಳಲ್ಲಿ ಜೀವನದಲ್ಲೂ ಮೈಗೂಡಿಸಿಕೊಳ್ಳಿ ಎಂದು ಹೇಳಿದ್ರು. ನಾವು ಆ ಸ್ವಾತಂತ್ರ್ಯ ಸೇನಾನಿಗಳ ಆದರ್ಶ ಎಲ್ಲಿ ಹುಡುಕಬೇಕು ಮತ್ತು ಎಲ್ಲಿ ಪಾಲಿಸಬೇಕು ಅಂತ ಹೇಳಿದ್ರೆ, ಈ ದೇಶವನ್ನು ನಮಗೆ ನಾವೇ ಕಾನೂನು ರೂಪಿಸಿ ನಾವು ಆಳ್ವಿಕೆ ಮಾಡ್ತೇವೆ ಅಂತ ಹೇಳುವಾಗ ಆ ಕಾನೂನಿನ ಚೌಕಟ್ಟಿನಲ್ಲಿ, ಆ ಕಾನೂನಿನ ವ್ಯಾಪ್ತಿಯಲ್ಲಿ, ಆ ಕಾನೂನಿಗೆ ಗೌರವಿಸಿಕೊಂಡು ಈ ದೇಶದ ಕಾನೂನಿಗೆ ತಲೆಬಾಗಿ ಬದುಕುವುದೇ ಸ್ವಾತಂತ್ರ್ಯ ಸೇನಾನಿಗಳ ಆದರ್ಶ. ಅದನ್ನು ಪಾಲಿಸುವುದೇ ಸ್ವಾತಂತ್ರ್ಯ ಸೇನಾನಿಗಳ ಎಂದು ನಾವು ಕರೆ ಕೊಡ್ತೇವಲ್ಲ ಭಾಷಣದವರು, ಸ್ವಾತಂತ್ರ್ಯ ಸೇನಾನಿಗಳ ಆದರ್ಶವನ್ನು ಪಾಲಿಸಬೇಕು ಅಂತ, ಗಾಂಧಿಯ ಆದರ್ಶವನ್ನು ಪಾಲಿಸಬೇಕು, ನೆಹರು ಶಾಸ್ತ್ರಿಯವರ ಆದರ್ಶವನ್ನು ಪಾಲಿಸಬೇಕು, ಭಗತ್ ಸಿಂಗ್ನ ಆಜಾದ್ ತಿಲಕ್ ಗೋಖಲೆಯ ಆದರ್ಶವನ್ನು ಪಾಲಿಸಬೇಕು ಅಂತ. ಅದು ನಾವು ಈಗ ಇರುವ ಸಂದರ್ಭದಲ್ಲಿ ನಮಗೆ ನಾವೇ ರೂಪಿಸಿರುವ ಕಾನೂನನ್ನು, ಆ ಕಾನೂನಿಗೆ ತಲೆಬಾಗಿ ಬದುಕುವುದೇ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳಿಗೆ ನಾವು ಕೊಡುವಂತಹ ಪರಮ ಮತ್ತು ಅತಿ ಶ್ರೇಷ್ಠವಾದಂತಹ ಗೌರವ. ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಾಂತೀಯ ನಿರ್ದೇಶನಾಲಯದ ಯೂತ್ ಆಫೀಸರ್ ವೈಎಂ ಉಪ್ಪಿನ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ಸಾಧಕರ ಕುರಿತು ಪ್ರಬಂಧ, ವಿಡಿಯೋ ಸ್ಪರ್ಧೆಗಳನ್ನು ಆಯೋಜಿಸಿ ಎನ್ಎಸ್ಎಸ್ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಸ್ನೇಹಿತರೆ, ನಾವಿವತ್ತು 75 ವರ್ಷಗಳ ಸಂಭ್ರಮದಲ್ಲಿದ್ದೀವಿ, ಅಂದ್ರೆ ಉತ್ಸವದಲ್ಲಿದ್ದೀವಿ. ಈಗ ನೀವು ದುರ್ಗಾ ಪರಮೇಶ್ವರಿ ಉತ್ಸವ ನೋಡ್ತೀರಿ, ಮಂಗಳಾದೇವಿ ಉತ್ಸವ ನೋಡ್ತೀರಿ. ಹಾಗೆ ನಮ್ಮ 75 ವರ್ಷದ ಈ ಪರಿಕಲ್ಪನೆ ಸಂಭ್ರಮವನ್ನು ನಾವೆಲ್ಲ ಆಚರಿಸಬೇಕಾಗಿದೆ, ಮುನ್ನುಗ್ಗಬೇಕಾಗಿದೆ. ಏನಂತಂದ್ರೆ 4-5 ಯುದ್ಧಗಳನ್ನು ಕಂಡಿದ್ದೀವಿ. ಅದು ಭಾರತ ಚೈನಾ ವಾರ್ ಇರ್ಬೋದು, ಭಾರತ ಪಾಕಿಸ್ತಾನ ಯುದ್ಧ ಇರ್ಬೋದು, ಈ ದೇಶವನ್ನ ಸಮಗ್ರತೆ ಮಾಡುವಲ್ಲಿ ಯುದ್ಧ ಇರ್ಬೋದು. ಹೀಗೆ ಈ ಯುದ್ಧಗಳನ್ನ ನೋಡ್ತಾ ಬಂದಾಗ ಎಲ್ಲಿ ನೋಡಿದ್ರು ನಾವು ರಕ್ತಪಾತವನ್ನು ಕಂಡಿದ್ದೀವಿ. ಇವತ್ತು ಯುದ್ಧದ ಕಾರ್ಮೋಡ ಜಗತ್ತಿನಲ್ಲಿ ವ್ಯಾಪಿಸಿರುವುದನ್ನ ನೋಡ್ತಾ ಇದ್ದೀವಿ. ಹಾಗೆ ಏನಂತಂದ್ರೆ ಸಾಮಾಜಿಕ ವಿಮಲ್ಯಗಳ 75 ವರ್ಷದ ಇವ್ಯಾಲ್ಯೂಯೇಷನ್ ಕೂಡ ನಾವು ಮಾಡಬೇಕಾಗಿದೆ. ನಮ್ಮೊಳಗಿನ ಸಾಮಾಜಿಕ ರೋಗಗಳೇನಿದವೋ ಅಂತಹ ಇವ್ಯಾಲ್ಯೂಯೇಷನ್ಗಳ ವಿಚಾರಗಳನ್ನು ನಾವಿವತ್ತು ತಂದಿರಬೇಕಾಗಿದೆ. ಪ್ರಾಂಶುಪಾಲರಾದ ಡಾಕ್ಟರ್ ಅನಸೂಯ ರೈ ಅವರು ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಎನ್ಎಸ್ಎಸ್ ಪಾತ್ರ ಮಹತ್ವದ್ದು ಎಂದು ಹೇಳಿದರು. ಪದವಿ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ನಿಮಗೆಲ್ಲ ತಿಳಿದಿರೋ ವಿಷಯ. ಅದು ಎನ್ಎಸ್ಎಸ್ ಇರ್ಬೋದು, ಎನ್ಸಿಸಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಫೈನ್ ಆರ್ಟ್ಸ್ ಇರ್ಬೋದು. ನಿಮಗೆಲ್ಲ ತಿಳಿದಿರುವ ಹಾಗೆ ಹೆಚ್ಚಿನ ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪಠ್ಯೇತರ ಚಟುವಟಿಕೆ ಅಂದರೆ ಅದು ಎನ್ಎಸ್ಎಸ್. ಆ ಎನ್ಎಸ್ಎಸ್ ಯಾಕೆ ಸರ್ಕಾರ ಕೂಡ ವಿಶ್ವವಿದ್ಯಾಲಯ ಇರ್ಬೋದು, ಸರ್ಕಾರ ಇರ್ಬೋದು, ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾರೆ ಅಂತ ಹೇಳಿದರೆ, ಈಗಾಗಲೇ ಡಾಕ್ಟರ್ ನಾಗರತ್ನ ಅವರು ಹೇಳಿದರು, ಈ ಸಲದ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗದಲ್ಲಿ 20 ಗ್ರಾಮಗಳನ್ನು ನಾವು ದತ್ತತೆ ಕೊಟ್ಟಿದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗಿನಲ್ಲಿ ಆ 20 ಹಳ್ಳಿಗಳನ್ನು ನಾವು ಏನು ದತ್ತತೆ ಕೊಟ್ಟಿದ್ದೇವೆ, ಅಲ್ಲಿ ನೀವೆಲ್ಲ ಹೋಗಿ ನಮ್ಮ ಸಮುದಾಯ ಸೇವೆಗಳನ್ನು ನೀವು ಮಾಡಲಿಕ್ಕಿದೆ. ಸೊ ನಿಮಗೆ ಬೇರೆ ಬೇರೆ ವಿಷಯದಲ್ಲಿ ಮಾಹಿತಿಗಳನ್ನು ಕೊಡಲಿಕ್ಕಿದೆ. ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರು ಮಾತನಾಡಿ, ಆದರ್ಶ ಪಾಲನೆಯನ್ನ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಭಾಗವಾಗಿಸಲು ಎನ್ಎಸ್ಎಸ್ ಸಹಕಾರಿ ಎಂದು ಹೇಳಿದರು.
ನಾವೀಗ ಆತ್ಮನಿರ್ಭರ ಭಾರತವನ್ನ ರೂಪಿಸಬೇಕು. ಅಪೌಷ್ಟಿಕ ಆಹಾರ ಮತ್ತು ಲಿಂಗ ಅಸಮಾನತೆ ನಿವಾರಿಸುವಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ರು ಈ ಸಮಸ್ಯೆಗಳು ಸಮಾಜದಿಂದ ಸಂಪೂರ್ಣ ನಿರ್ಮೂಲನೆಯಾಗಬೇಕು ಎಂದು ಹೇಳಿದ್ರು. ಈಗ ಸ್ವಾತಂತ್ರ್ಯಕ್ಕಾಗಿ ನಾವೇನು ಹೋರಾಡಬೇಕಾಗಿಲ್ಲ. ಸ್ವಾತಂತ್ರ್ಯ ನಮಗೆ ನೀಡಿದ್ದಾರೆ. ಆ ಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು, ಯಾವ ರೀತಿ ಬೆಳೆಸ್ಕೊಳ್ಬೇಕು, ನಮ್ಮ ದೇಶವನ್ನು ನಾವು ಸ್ವತಂತ್ರ ದೇಶವಾಗಿ ನಾವು ಹೇಗೆ ನಿರ್ವಹಿಸಬೇಕು, ಆತ್ಮನಿರ್ಭರ ಭಾರತಾಗಿ ನಾವು ಹೇಗೆ ಬೆಳೆಸ್ಕೊಳ್ಬೇಕು, ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಮತ್ತು ಅದರ ಆ ದಾರಿಯಲ್ಲಿ ನಾವು ನಡೆಯಬೇಕಾಗ್ತದೆ. ಸೊ ಅದನ್ನು ನಾವು ಪಾಲಿಸಬೇಕಾಗ್ತದೆ. ಸೊ ಆ ಒಂದು ದೃಷ್ಟಿಯಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಕೂಡ NSS ಘಟಕಗಳು ಇರ್ತದೆ, ಇನ್ನಿತರ ಎಕ್ಸ್ಟ್ರಾ ಕರಿಕ್ಯುಲರ್ ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆಗಳನ್ನು ಮಾಡುವ ದೃಷ್ಟಿ ಕೂಡ ಅದೇ. ಸೊ ವಿದ್ಯಾರ್ಥಿಗಳಲ್ಲಿ ಆ ವ್ಯಕ್ತಿತ್ವವನ್ನು, ಆದರ್ಶ ವ್ಯಕ್ತಿತ್ವವನ್ನು ಬೆಳೆಸಿ ನಮ್ಮ ಮುಂದಿನ ಪ್ರಜೆಗಳು ನಮ್ಮ ದೇಶವನ್ನು ಮುನ್ನಡೆಸುವ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಒಂದು ಆಲೋಚನೆಗಳನ್ನು ನಾವು ಹೊಂದಿರ್ತೇವೆ. ಸೊ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಈಗ ಕಾರ್ಯನಿರ್ವಹಿಸಿದ್ದೇವೆ ಮತ್ತು ಅಮೃತ ಮಹೋತ್ಸವವನ್ನು, ಆಜಾದ್ ಕಾ ಅಮೃತ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಯನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ಆಯುರ್ವೇದ ಪ್ರಾಧ್ಯಾಪಕಿ ಡಾಕ್ಟರ್ ಶಿಲ್ಪಾ ಹಾಗೂ ಸಂವಾದ ಯೂತ್ ರಿಸೋರ್ಸ್ ಸೆಂಟರ್ನ ಸಂಚಾಲಕಿ ಮಂಜುಳಾ ಸುನಿಲ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು. ಮಂಗಳೂರು ವಿಶ್ವವಿದ್ಯಾನಿಲಯದ NSS ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನ ಕೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ, NSS 3 ಜಿಲ್ಲೆಗಳ 20 ಗ್ರಾಮಗಳನ್ನು ದತ್ತು ತೆಗೆದುಕೊಂಡಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕಾಲೇಜಿನ NSS ಕಾರ್ಯಕ್ರಮದ ಅಧಿಕಾರಿ ಡಾಕ್ಟರ್ ಸುರೇಶ್ ಧನ್ಯವಾದ ಸಮರ್ಪಿಸಿದ್ರು. ಪದ್ವಾ ಕಾಲೇಜಿನ NSS ಅಧಿಕಾರಿ ರೋಷನ್ ಬಿನ್ಸಿ ಸಾಂತು ಮಾಯರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಾರ್ಯಕ್ರಮದ ಭಾಗವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಅವರ ಸಂಗ್ರಹದ ಸ್ವಾತಂತ್ರ್ಯ ಸಂಗ್ರಾಮ ಕುರಿತ ಅಪರೂಪದ ಛಾಯಾಚಿತ್ರಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.